ಮತ್ಸ್ಯಬೇಟೆಗೆ ಬಲೆ ಬೀಸಿ ಆಳ ಸಮುದ್ರದಲ್ಲಿ ಟ್ರೋಲ್ ಹಾಕಿ ನಿಲ್ಲಿಸಿದ ಮೀನುಗಾರಿಕಾ ಬೋಟ್ನಲ್ಲಿದ್ದ ಮಂದಿ ವಿಶ್ರಾಂತಿಯಲ್ಲಿದ್ದ ವೇಳೆ ಬೀಸಿದ ಬಲೆ ಬಂಡೆಕಲ್ಲಿಗೆ ಸಿಲುಕಿ ನಾಶಗೊಂಡು ಬೋಟ್ ಉಚ್ಚಿಲ ಕಡಲ ತೀರಕ್ಕೆ ಬಂದು ಅಪ್ಪಳಿಸಿದಾಗಲೇ ಬೋಟ್ನಲ್ಲಿದ್ದ ಮೀನುಗಾರರ ಗಮನಕ್ಕೆ ಬಂದಿದೆ. ಮಲ್ಪೆಯಿಂದ ಮೀನುಗಾರಿಕೆಗೆ ತೆರಳಿದ್ದ 5 ರಿದ್ದ ಬೋಟ್ ಆಳ ಸಮುದ್ರದಲ್ಲಿ ಬಲೆ ಬೀಸಿ ವಿಶ್ರಾಂತಿಯಲ್ಲಿದ್ದರು. ಬಂಡೆಗೆ ತಾಗಿದ ಬಲೆ ನಾಶಗೊಂಡು ಬೋಟ್ ತೀರಕ್ಕೆ ಬಂದು ಮರಳಿಗೆ ಅಪ್ಪಳಿಸಿದಾಗಲೇ ಬೋಟ್ನಲ್ಲಿದ್ದವರಿಗೆ ಎಚ್ಚರವಾಗಿದೆ. ಸಮುದ್ರ ಶಾಂತವಾಗಿದ್ದರಿಂದ ಬೋಟ್ ಸಹಿತ ಮೀನುಗಾರರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಸಮುದ್ರ ಬಿರುಸುಗೊಂಡಿದ್ರೆ ಬೋಟ್ ನಾಶ ಸಹಿತ ಪ್ರಾಣಹಾನಿಯ ಸಂಭವವೂ ಇತ್ತು ಎನ್ನುತ್ತಾರೆ ಸ್ಥಳೀಯ ಮೀನುಗಾರರು. ಮುಂಜಾನೆ ಮತ್ತೊಂದು ಬೋಟ್ನ ಮೂಲಕ ತೀರ ಸೇರಿದ ಬೋಟ್ಗೆ ಹಗ್ಗ ಕಟ್ಟಿ ಸಮುದ್ರದ ಮಧ್ಯೆ ಎಳೆದು ಸುಸ್ಥಿತಿಗೆ ತರಲಾಗಿದೆ.